ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ. ಇಷ್ಟೆಲ್ಲ ಆಗುವುದಕ್ಕೆ ಆ ಪುರುಷೋತ್ತಮನ ಒಂದು ನಿರ್ದೇಶನ ನೋಡು. ದೃಢಕೇಶನನ್ನು ಕೊಲ್ಲುವುದಕ್ಕೆ ಯಾವ ರೀತಿಯ ವರ, ಅದನ್ನು ಸಾಧಿಸಿದವ ಹೇಗಿರಬೇಕು ಅನ್ನುವುದಕ್ಕಾಗಿ ಎಲ್ಲ ರೂಪಗೊಂಡಂತಹ ಒಂದು ರೂಪಕ. ದೃಢಕೇಶನ ಮರಣವಾಗಿದೆ, ಸ್ವರ್ಗ ಸುರಪನಿಗೆ ಸಿಕ್ಕಿದೆ. ಆ ಸಂತೋಷಕ್ಕೆ ಬೇಕಾಗಿ ಕೆಲವು ವರ್ಷ ನಾವಿಬ್ಬರು ಸತಿಪತಿಯರಾಗಿ ಸ್ವರ್ಗಲೋಕದಲ್ಲೇ ಇದ್ದೆವು. ಆ ಬಳಿಕ ಅಯೋಧ್ಯಾನಗರಿಯನ್ನು ಬಂದು ಸೇರಿದೆವು. ನಮ್ಮ ದಾಂಪತ್ಯದ ಫಲವಾಗಿ ಒಬ್ಬ ಕುಮಾರ ಹುಟ್ಟಿದ್ದಾರೆ. ನನ್ನ ಅಪ್ಪಯ್ಯ ಕೇಳಿದ ಪೌತ್ರಂ ದೇಹಿ, ಮೊಮ್ಮಗನನ್ನು ಕೊಟ್ಟಿದ್ದೇವೆ. ಅವರ ಇಚ್ಛೆ ಹೇಗುಂಟು, ನಮ್ಮ ಆಶೆ ಹೇಗುಂಟು, ಅದೇ ರೀತಿಯ ಮಗ ಹುಟ್ಟಿದ್ದಾನೆ. ಸಿಡಿಲ ಮರೆಯ ಹಾಗೆ ಮರುತ್ತ ಅಂತ ಹೆಸರಿಟ್ಟಿದ್ದೇವೆ. ಒಮ್ಮೆ ಮಗನನ್ನು ನೋಡ್ಬೇಕು. ಮಗನ ರಂಗನಾಥ ಸ್ವಾಮಿ ಕಾಪಾಡಿ. ಅಮ್ಮ, ನಿಮಗೂ ನನ್ನ ಪ್ರಣಾಮಗಳು. ಅಪ್ಪಯ್ಯ, ಸಕಲ ವಿದ್ಯೆಯನ್ನು ಕಲಿತು ಗುರುಮಠದಿಂದ ಅರಮನೆಯನ್ನು ಸೇರಿ ಅದೆಷ್ಟೋ ಸಮಯಗಳು ಸಂದು ಹೋದವು. ನಾನು ಕಲಿತಂತಹ ವಿದ್ಯೆಯನ್ನು ಅಭ್ಯಸಿಸುತ್ತಿದ್ದ ವೇಳೆಯಲ್ಲಿ ಮಗನೇ ಮರುತ್ತಾ ಇದ್ದಪ್ಪ ಎನ್ನುವ ಕರೆ. ಹಾಗಾಗಿ ಓಡೋಡಿ ಬಂದಿದ್ದೇನೆ. ನಾನಿಂದ ಏನಾಗಬೇಕಪ್ಪ? ಕಾರಣ ಏನಪ್ಪ? ನೋಡಿಕೊಳ್ಳಿ
ಮರುತ್ತಾ ಅಪ್ಪ. ನಿನ್ನ ಅಮ್ಮ ಮತ್ತು ನಾನು ಜೊತೆಯಾಗಿ ನಿನ್ನನ್ನು ಕರೆದದ್ದು. ಹಾ ನಾವು ಕರೆದಾಕ್ಷಣವೇ ಹಾ ಓಡೋಡಿಕೊಂಡು ಬಂದೆ. ಹೌದಪ್ಪ. ನಿನ್ನ ಪ್ರವೇಶ ಕಂಡಾಗ ಸಂತೋಷ ಆಯ್ತು ಮಗನೇ. ಯಾಕಪ್ಪ? ಸತ್ಯ ಹೇಳ್ಬೇಕಾ, ಹಾ ಹಾ ನನ್ನ ಎಳೆಯ ಪ್ರಾಯದ ನೆನಪಾಯ್ತು. ಹೌದೇ? ನಿಮ್ಮ ಮಗ ಅಲ್ವಾ ಅಪ್ಪ ನಾನು? ಈಗಲೂ ಹಾಗೆ ಆಗಬೇಕು ಅಂತ ಉಂಟು, ಆದ್ರೆ ಪ್ರಾಯ ಆಯ್ತಾ. ಓಹೋ ಹಾಗೆ. ನನ್ನ ತಾರುಣ್ಯವನ್ನು ನಿನ್ನಲ್ಲಿ ನಾನು ಕಾಣ್ತೇನೆ. ಆಹಾ ಮರುತ್ತ ಅಂತ ಹೆಸರಿಟ್ಟಿದ್ದೇವೆ. ಆಹಾ ನೀನು ಹುಟ್ಟುವುದಕ್ಕಿಂತಲೂ ಮೊದಲೇ ನಿನ್ನ ತಾತ ನನ್ನಲ್ಲಿ ಕೇಳಿದ್ರು ಪೌತ್ರಂ ದೇಹಿ, ಓಹೋ ಆದ್ರೆ ಮೊಮ್ಮಗನನ್ನು ಕೊಡ್ತೇನೆ ವೈಶಾಲಿನಿಯನ್ನು ಮದುವೆ ಆದ ಮೇಲೆ ಅಂತ ಹೇಳಿದ್ದೇನೆ. ಹಾ ನಮ್ಮಿಬ್ಬರ ಮದುವೆ ಆಗಿದೆ, ಹಾ ಒಬ್ಬ ಪುತ್ರನು ಹುಟ್ಟಿದ್ದಾನೆ, ಹಾ. ತಾತನಿಗೆ ಪೌತ್ರನೂ ಆಗಿದ್ದಿ ಹಾ ಅಲ್ವಾ. ಹೌದಪ್ಪ. ಕರ್ದದ್ದು ಯಾಕೆ? ಯಾಕೆ? ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಿ. ನಿಜ. ಅಭ್ಯಾಸ ಮಾಡಿದ್ದೇನೆ ಅನ್ನುವಂತಹ ಗರ್ವ ಸಲ್ಲದು. ಹ್ಮ್ ಅಭ್ಯಾಸಾನುಗತ ವಿದ್ಯೆ ಬುದ್ಧಿ ಕರ್ಮಾನುಸಾರಿಣಿ. ಹಾ ಅಭ್ಯಾಸವನ್ನು ಅನುದಿನವೂ ನಾವು ಮಾಡಿದರೆ ಹಾ ನಮ್ಮ ಬುದ್ಧಿಯೂ ವೃದ್ಧಿಯಾಗುತ್ತದೆ. ಹಾ ವಿದ್ಯಾವಂತ ಅನ್ನುವಂತಹ ಅಹಂಕಾರ ಸಲ್ಲದು. ಹಾ. ವಿದ್ಯೆಗೆ ವಿನಯವೇ ಭೂಷಣ. ಹಾ ಕರೆಯುವುದಕ್ಕೆ ಕಾರಣ ಇದೆ. ಏನಪ್ಪ? ಪರಂಪರಾಗತವಾಗಿ ಬಂದಂತಹ ಅಯೋಧ್ಯೆಯ ಚಕ್ರವರ್ತಿ ಪೀಠ, ಹಾ ಇದರಲ್ಲಿ ಏರಿ ಕುಳಿತವರು ಅದೆಷ್ಟೋ ಮಂದಿಗಳು. ಹಾ ನಮ್ಮ ಅಪ್ಪ ಏರಿದ್ರು, ಹ್ಮ್ ಅವರ ಬಳಿಕ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕಾದವ ನಾನು. ಹಾ ನನಗೂ ಹೇಳಿದರು ಕರಂಧಮ ಚಕ್ರವರ್ತಿಗಳು. ಹಾ ಆದ್ರೆ ಅನಿವಾರ್ಯವಾಗಿ ಯಾಕೋ ಏನೋ ಹಾ ಈ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ನನಗೆ ಈಗ ಮನಸ್ಸಿಲ್ಲ. ಹಾ ಹಾ ಹಾಗೆಂದ ಪೀಠ ಬರಿದಾಗಬಾರದು, ಹೌದು. ಅಯೋಧ್ಯೆ ಅರಾಜಕತೆಯನ್ನು ಹೊಂದಬಾರದು. ಹಾ ಸಮರ್ಥನಾದವ ಯಾರು ಅಂತ ಕೇಳಿದ್ರೆ ಹಾ ಅದು ನೀನೇ ಮಗನೇ. ನಾನೇ? ಹೌದೌದು. ಯಾಕಪ್ಪ? ಹಿರಿಯರು ಏರಿದ ಪೀಠ, ಹಾ ಆ ಪೀಠಕ್ಕೆ ಬಹಳ ಮರ್ಯಾದೆ ಇದೆ. ಓಹೋ ಆ ಪೀಠದ ಮರ್ಯಾದೆಯನ್ನು ನೀನು ಉಳಿಸ್ತಿ ಹಾ ಅನ್ನುವಂತ ಆತ್ಮವಿಶ್ವಾಸವು ನಮಗಿದೆ. ಹಾ. ಅದಕ್ಕಾಗಿ ಹಾ ಆ ಹಿರಿಯರು ಆಳಿ ಬಾಳಿದಂತಹ ಕೀರ್ತಿ ಗೋಪುರಕ್ಕೆ ಹಾ. ಕಳಶಪ್ರಾಯನಾಗಿ ಹಾ. ಮುಂದಕ್ಕೆ ಅಯೋಧ್ಯೆಯ ಅಧಿಕಾರಿಯಾಗಿ ಹಾ. ಈ ಪೀಠವನ್ನು ನೀನು ಏರಬೇಕು. ಅಪ್ಪ, ಓ ನಾನು ನಿಮ್ಮ ಭೋಗಪುತ್ರನಲ್ಲ, ಹ್ಮ್ ನಿಮ್ಮ ಯೋಗ ಪುತ್ರ. ಹ್ಮ್ ನಾನು ನಿಮ್ಮ ಹಿರಿಮೆಯನ್ನು ಕುಗ್ಗಿಸುವುದಕ್ಕೆ ಹುಟ್ಟಿದವನಲ್ಲ, ಅಲ್ವೇ? ನಿಮ್ಮ ಹಿರಿಮೆಯನ್ನು ಎತ್ತಿ ಹಿಡಿಯುವುದಕ್ಕೆ ಹುಟ್ಟಿದವನು. ಹ್ಮ್. ಅಪ್ಪ, ಹಾ. ನೀವು ಕೇಸರಿ ಅಂತ. ಹಾ. ಕೇಸರಿಯ ಹೊಟ್ಟೆಯಲ್ಲಿ ಕೇಸರಿಯೇ ಹುಟ್ಟುವುದು. ಹ್ಮ್. ಹಾಗಾಗಿ ನಿಮ್ಮದಾದಂತಹ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತೇನೆ, ಚಿಂತಿಸದಿರಿ ಅಪ್ಪ. ರಂಗನಾಥ ಸ್ವಾಮಿಯನ್ನು ಪ್ರಾರ್ಥಿಸು, ಹಾ. ತಂದೆ ತಾಯಿಗಳಿಗೆ ವಂದಿಸು, ಅಜ್ಜಯ್ಯನನ್ನು ಪ್ರಾರ್ಥಿಸಿ ಹಾ. ಪೀಠಕ್ಕೆ ನಮಸ್ಕಾರವನ್ನು ಮಾಡಿ ಯಾರಿಗೋ ಪೀಠ ಆಗಲಿ. ಮನುಷ್ಯನೊಬ್ಬ ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ಸಾಯ್ತಾನೆ. ಹುಟ್ಟು ಅನ್ನುವುದು ಆಕಸ್ಮಿಕ, ಬದುಕು ಅನ್ನುವುದು ಅನಿವಾರ್ಯ. ಸಾವು ಯಾವಾಗ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ನಿಜ. ಅದು ಅನಿಶ್ಚಿತ. ಬರುವಾಗ ಬರ್ತದೆ. ಹಾಗಿದ್ರೆ ಈ 3 ದಿವಸದ ಬಾಳ್ವೆಯಲ್ಲಿ ನಮ್ಮ ಜೀವನ ಹೇಗಿರಬೇಕು? ನಮ್ಮ ಜೀವನವನ್ನು ದೇವರು ಮೊದಲೇ ಹೀಗೆ ರೂಪಿಸ್ತಾನೆ. ಒಂದು ಸೂತ್ರದಲ್ಲಿ ನಮ್ಮ ಜೀವನ 7 ಬೀಳುಗಳನ್ನು ಕಾಣುತ್ತದೆ, ಕಷ್ಟ ಸುಖವನ್ನು ಕಾಣುತ್ತದೆ, ಯಶಸ್ಸು ಸಿಗುತ್ತದೆ, ಶ್ರೇಯಸ್ಸು ಸಿಗುತ್ತದೆ, ಪ್ರೇಯಸ್ಸು ಸಿಗುತ್ತದೆ. ಒಮ್ಮೆ ಮೇಲೆ, ಒಮ್ಮೆ ಕೆಳಗೆ, ಒಮ್ಮೆ ಎತ್ತರಕ್ಕೆ, ಆ ಬಳಿಕ ನಾವು ಕೆಳ ಹೋಗುತ್ತೇವೆ. ಈ ರೀತಿಯಾದಂತಹ ದ್ವಂದ್ವಮಯವಾದ ಜೀವನದಲ್ಲಿ, ಮನುಷ್ಯರೊಬ್ಬರ ಜೀವನದಲ್ಲಿ ಕಷ್ಟವನ್ನು, ಸುಖವನ್ನು, ಏಳನ್ನು, ಬೀಳನ್ನು ಒಂದೇ ಸೂತ್ರದಲ್ಲಿ ಪೋಣಿಸಿದಂತಹ ಪರಮಾತ್ಮ ನಮ್ಮ ಜೀವನ ಇದೇ ರೀತಿಯಾಗಿ ನಡೆಯಬೇಕು ಅನ್ನುವುದನ್ನು ಮೊದಲೇ ನಿರ್ದೇಶಿಸುತ್ತಾನೆ. ಅವನನ್ನೇ ನಾವು ಪುರುಷೋತ್ತಮ ಅಂತ ಹೇಳುವುದು. ನಮ್ಮ ಜೀವನಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟವ ಅವ. ಈ ಧರ್ಮ ಸಿಂಹಾಸನದಲ್ಲಿ ಏರಿದಂತಹ ನೀನು ಯಾವತ್ತೂ ಕೂಡ ಪ್ರಜೆಗಳಿಗೆ ಆಳಾಗಿರಬೇಕು, ಅವನನ್ನು ಆಳುವವನಾಗಿರಬೇಕು. ಸಿಂಹಾಸನವನ್ನು ಏರಿದಂತಹ ಒಬ್ಬ ರಾಜನಲ್ಲಿ ಅಷ್ಟದಿಕ್ಪಾಲಕರ ಗುಣವನ್ನು ನಾವು ಕಾಣಬೇಕು ಮಗನೇ. ಇನ್ನು ಮುಂದೆಯೂ ಹಾಗೆ ಈ ಪೀಠವನ್ನು ಏರಿದಂತಹ ನೀನು ಇಂದ್ರನ ಹಾಗೆ ಇಂದ್ರಿಯ ನಿಗ್ರಹನಾಗು, ಅಗ್ನಿಯ ಹಾಗೆ ತೇಜಸ್ವಿಯಾಗು, ವಾಯುವಿನ ಹಾಗೆ ವ್ಯಾಪಕನಾಗು, ಕುಬೇರನ ಹಾಗೆ ಧನಾಢ್ಯನಾಗು, ವರುಣನ ಹಾಗೆ ಗುಣಾಢ್ಯನಾಗು, ಈಶಾನನ ಹಾಗೆ ನಿರ್ಮೋಹಿಯಾಗು, ನಿರುತಿಯ ಹಾಗೆ ಧರ್ಮಪಕ್ಷಪಾತಿಯಾಗು, ಯಮನ ಹಾಗೆ ದಂಡಧರನಾಗು, ಅದಂಡ್ಯರನ್ನು ದಂಡಿಸಬೇಡ, ದಂಡಾರ್ಹರಾದವರನ್ನು ದಂಡಿಸದೇ ಉಳಿಯಬೇಡ. ಅಧಿಕಾರ ಅನ್ನುವುದು ಹಸಿಯ ಬಾಯಲ್ಲಿ ಸವರಿಸಿದಂತಹ ಜೇನಿನ ಹಾಗೆ, ಅದನ್ನು ತಿನ್ನುವುದಕ್ಕೆ ನಾವು ಎಷ್ಟು ಜಾಗರೂಕರಾಗಿರಬೇಕು. ಹಾಗೆ ಕಿರೀಟವನ್ನು ಧರಿಸಿ ಪೀಠದಲ್ಲಿ ಕುಳಿತಂತಹ ನಾವು ಆ ರಾಜಕೀಯದಲ್ಲಿ ಯಾವತ್ತೂ
ಜಾಗರೂಕರಾಗಬೇಕು. ಯಾವ ಕಾಲಕ್ಕೂ ಹಿರಿಯರು ಆಡಿ ಮಾಡಿದಂತಹ ಕೀರ್ತಿ ಪತಾಕೆಗೆ ನಿನ್ನಲ್ಲಿ ಕಪ್ಪು ಚುಕ್ಕಿಯನ್ನು ನಾವು ಕಾಣಬಾರದು. ಶ್ವೇತ ವಸ್ತ್ರವನ್ನು ಉಟ್ಟವರಿಗೆ ಮಾತ್ರ ಕಪ್ಪು ಚುಕ್ಕಿಯ ಭಯ. ಆ ಭಯ ಯಾರಿಗಿಟ್ಟದು ಅವ ನಿರ್ಭಯವಾಗಿಯೂ ಕೂಡ ಅಧಿಕಾರವನ್ನು ವಹಿಸ್ತಾನೆ, ಕೀರ್ತಿಯನ್ನು ಹೊಂದುತ್ತಾನೆ ಅನ್ನುವಂತಹ ವಿಶ್ವಾಸವೂ ಇದೆ. ಆ ದೇವರ ಅನುಗ್ರಹದಿಂದ, ಹಿರಿಯರ ಆಶೀರ್ವಾದದಿಂದ, ನಮ್ಮ ಆಶೀರ್ವಾದದಿಂದ ಈ ಅಯೋಧ್ಯೆಯ ಸಿಂಹಾಸನದಲ್ಲಿ ಇನ್ನು ಮುಂದಕ್ಕೆ ನಿನ್ನ ಕೀರ್ತಿ ಅಚಂದ್ರಾರ್ಕವಾಗಿ ಉಳಿಯಲಿ ಎಂಬ ಹಾಗೆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ, ಇದು ಮಂಗಳ ಮುಹೂರ್ತ ಅನ್ನುವುದರಲ್ಲಿ ಸಂದೇಹ ಇಲ್ಲ. ವಧು ವೈಶಾಲಿನಿ ನಿನ್ನ ತಾಯಿಯ ಜೀವನ, ಅದೇ ರೀತಿಯಾಗಿ ಅವಳನ್ನು ವರಿಸಿದಂತಹ ನನ್ನ ಜೀವನ, ನಮ್ಮಿಬ್ಬರ ದಾಂಪತ್ಯದಲ್ಲಿ ಹುಟ್ಟಿದ ನಿನ್ನ ಜೀವನ, ನಮಗೆಲ್ಲರಿಗೂ ಬದುಕನ್ನು ಕೊಟ್ಟಂತಹ ನಮ್ಮ ಹಿರಿಯರ ಜೀವನ, ಈ ಎಲ್ಲವರ ಜೀವನವನ್ನು ಸಾರುವಂತಹ ಉತ್ತಮವಾದಂತಹ ಕಥಾನಕ ವಧು ವೈಶಾಲಿನಿ. ಈ ಪುಣ್ಯ ಕಥಾಭಾಗವನ್ನು ಈ ಕ್ಷೇತ್ರದಲ್ಲಿ ಜಾಗದಲ್ಲಿ ಯಾರು ಆಡಿಸಿದ್ರು, ಯಾರು ಹಾಡಿದ್ರು, ಯಾರು ಕುಣಿದ್ರು, ಯಾರು ಭಕ್ತಿ ಶ್ರದ್ಧೆಗಳಿಂದ ನೋಡಿದ್ರು, ಅವರೆಲ್ಲರಿಗೂ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿ ಮಹಾಗಣಪತಿ, ಕಲಾಮಾತೆ ಭ್ರಮರಾಂಬಿಕೆ ಹಾಗೂ ಸ್ಥಳದೇವರು ಜೀವನದಲ್ಲಿ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಅವರ ಕಷ್ಟವೆಲ್ಲವೂ ನಿವಾರಣೆಯಾಗಲಿ. ಈ ಸೇವೆಯನ್ನು ಈ ಜಾಗದಲ್ಲಿ ಮಾಡುವುದಕ್ಕೆ ವರ್ಷ ವರ್ಷವೂ ದೇವರು ಅವರಿಗೆ ಅನುಗ್ರಹವನ್ನು ಮಾಡಲಿ ಎಂಬ ಹಾಗೆ ಕಲಾವಿದರಾದಂತಹ ನಾವೆಲ್ಲರೂ ಸಮಷ್ಟಿಯಾಗಿ ಸಂಪ್ರಾರ್ಥಿಸಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥಾನಕಕ್ಕೆ ಮಂಗಳಗೀತೆ ಹಾಡುವರೆ ಸಭಾಸದರಿಂದ ಅಪ್ಪಣೆ ಕೇಳ್ತೇವೆ. ಭದ್ರಂ ಶುಭಂ